ಬಾವಿ ಸ್ವಚ್ಛಗೊಳಿಸುವ ವೇಳೆ ಹಾವಿನ ಆಕೃತಿಯ ಅಪರೂಪದ 4 ಮೀನುಗಳು ಪತ್ತೆಯಾದ ಘಟನೆ ಉಡುಪಿಯ ಜಿಲ್ಲೆಯ ಪರ್ಕಳದ ಸಮೀಪ ನಡೆದಿದೆ. ಪರ್ಕಳ ಹೆರ್ಗ ಸಹಕಾರಿ ಸೇವಾ ಸಂಘದ ಆವರಣದ ಬಾವಿಯಲ್ಲಿ ಹೂಳು ತುಂಬಿಕೊಂಡಿತ್ತು. ಹೀಗಾಗಿ ಇಬ್ಬರು ಸ್ಥಳೀಯ ಕೂಲಿ ಕಾರ್ಮಿಕರು ಬಾವಿಯಿಂದ ಹೂಳು ತೆಗೆಯುತ್ತಿದ್ದಾಗ 4 ಹಾವನ್ನೇ ಹೋಲುವ ಮೀನುಗಳು ಪತ್ತೆಯಾಗಿವೆ. ಆರಂಭದಲ್ಲಿ ಇದನ್ನು ಹಾವು ಅಂದುಕೊಂಡರು. ತಲೆಯ ಭಾಗವನ್ನು ನೋಡಿ ಇದು ಮೀನು ಅಂತ ದೃಢಪಡಿಸಿ ಬಾವಿಯಿಂದ ಮೇಲಕ್ಕೆತ್ತಲಾಯಿತು. ಸದ್ಯ ಈ ಮೀನನ್ನು ಪರ್ಕಳದ ಸೆಲೂನ್ ಒಂದರ ಅಕ್ವೇರಿಯಂನಲ್ಲಿ ಇಡಲಾಗಿದ್ದು ಅಪರೂಪದ ಜಾತಿಯ ಮೀನನ್ನು ನೋಡಲು ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ. ಅಲ್ಲದೆ ಮೀನುಗಾರಿಕಾ ಕಾಲೇಜಿನ ಉಪನ್ಯಾಸಕರಿಗೂ ಫೋಟೋ ಕಳಿಸಲಾಗಿದ್ದು ಯಾವ ತಳಿಯ ಮೀನು ಅಂತ ಇನ್ನಷ್ಟೇ ದೃಢಪಟ್ಟಬೇಕಾಗಿದೆ. ನಮಗೆ ಹೆರ್ಗ ಸೊಸೈಟಿ ಹೆಡ್ ಆಫೀಸಲ್ಲಿ ಬಾವಿ ಅದರಲ್ಲಿ ಗೆಲ್ಲಿಗೆಲ್ಲ ಕಟ್ ಮಾಡುವಾಗ ಹೆಸರು ಹೋಗಿ ಇವರನ್ನು ಕರ್ಕೊಂಡು ಹೋಗಿದ್ದೆ. ಇವರು ತೆಗೆದು ನಮಗೆ ಕೊಟ್ಟದ್ದು ಮಂಜು. ನಿಮಗೆ ಇದು ಏನಂತ ಕಾಣ್ತದೆ? ಯಾವ ಮೀನು ಅಂತ ಕಾಣ್ತದೆ? ಯಾವುದು ಮೀನು ಗೊತ್ತದೇ ಸಿಗುದಿಲ್ಲ. ಒಳ್ಳೆ ನಮಗೆ ನೋಡುವಾಗ ಚಂದ ಮೀನು ತರ ಕಾಣ್ತದೆ ಬ್ಯೂಟಿ ಅಂತೇಳಿ. ನಾನೀಗ ತಂದು ಆ ಕಡೆ ಸಿರುನಲ್ಲಿ DP ಅವರು ಮಂಜುನಾಥ ಎಕ್ವೇರಿಯಂ ಮೇಲೆ ಹಾಕಿದ್ದೇನೆ. ಈಗ ಅದು ಅಂದ್ರೆ ನಮಗೆ ಗೊತ್ತಾಗ್ತದೆ 2 ದಿವಸದಲ್ಲಿ. ಎಷ್ಟು ಮೀನುಂಟು? 4 ಮೀನುಂಟು. 4 ಮೀನುಂಟು. ಬಣ್ಣ ಎಲ್ಲ ಒಂದೇ ತರ ಉಂಟಾ? ಬಣ್ಣ ಒಂದೇ ತರ ಉಂಟು. ಒಂದ್ರದ್ದು ಸಣ್ಣ ಮರಿ ಉಂಟು, ಅದರದ್ದು ಸ್ವಲ್ಪ ಮೆರೂನ್ ಕಲರ್ ಉಂಟು ಅದು. ಈಗ 4 ಮೀನು ಒಂದೇ ಬಾವಿಯಲ್ಲಿ ಸಿಕ್ಕಿದ್ದು? ಒಂದೇ ಬಾವಿ